ಅನುಮತಿಯನ್ನ ನೀಡಿದವರು. ತೀರ್ಥಾಟನೆಯಿಂದ ಜನರಲ್ಲಿ ಸಮಗ್ರ ಜ್ಞಾನ ಸೃಷ್ಟಿಯಾಗಿ ಅವರ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಸಮೃದ್ಧಿಗೆ ತೀರ್ಥಾಟನೆ ಸಹಾಯ ಮಾಡುತ್ತದೆ. ತೀರ್ಥಾಟನೆ ಪಂಚಶುದ್ಧಿಯ ಆಧಾರದ ಮೇಲೆ ನಡೆಯುತ್ತದೆ. ತೀರ್ಥಾಟನೆಯ ಯಾತ್ರಿಗಳು 10 ದಿನಗಳ ವ್ರತಗಳ ನಂತರ ತೀರ್ಥಾಟನೆಯ ಸಂಕೇತವಾದ ಹಳದಿ ವಸ್ತ್ರಧಾರಣೆ ಮಾಡಿ ಶಿವಗಿರಿಗೆ ತಲುಪಬೇಕು. ಶಿವಗಿರಿ ತೀರ್ಥಾಟನೆಯು ಮೊದಲ ಬಾರಿಗೆ ಜನವರಿ 1, 1933ರಂದು ನಡೆದಿದ್ದು, ಪತ್ತನಂತಿಟ್ಟ ಜಿಲ್ಲೆಯ 5 ಮಂದಿ ಭಕ್ತರಾದ ಮೂಳೂರು ಬಿ.ಕೆ. ದಿವಾಕರ್ ಪಣಿಕ್ಕರ್, ಕೆ.ಎಸ್. ಸಂಕುಣ್ಣಿ, ಎಂ.ಕೆ. ರಾಘವನ್, ಬಿ.ಕೆ. ಕೇಶವನ್, ಪಿ.ವಿ. ರಾಘವನ್. ಪರಮ ಗುರವೇ ಶ್ರೀನಾರಾಯಣ ಪರಮ ಗುರವೇ ಮಂಗಳೂರು ದಸರಾ ಶ್ರೀನಾರಾಯಣ ಗುರು ಸಂಘಗಳು ಹಾಗೂ ಸಮಸ್ತ ಗುರುಭಕ್ತರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಈ ಶಿವಗಿರಿ ತೀರ್ಥಾಟನೆ ಯಾತ್ರೆಯ ಅರಿವಿನವರಿಗೆ ಕೋಟಿ ಶ್ರೀ Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, ಕರುಣೆಯ
ಸಮರ್ಪಣ ಕಾಲ ಭೈರವಗೆ